ಕುಂದಾಪುರದ ಟಿಟಿ ರಸ್ತೆ ಮತ್ತು ಮೂರ್ಕೈ ಅಂಡರ್ ಪಾಸ್ ಶೀಘ್ರ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಡಿವೈಎಫ್ಐ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡರು. ಬೊಬ್ಬರಿಯನ ಕಟ್ಟೆ ಬಳಿ ಪಾದಚಾರಿ ಮಾರ್ಗ ನಿರ್ಮಿಸುವಂತೆ ಒತ್ತಾಯಿಸಿದರು. ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ತಾಲೂಕು ಸಮಿತಿ ಹೋರಾಟಕ್ಕೆ ವಿವಿಧ ಕಾರ್ಮಿಕ ಸಂಘಟನೆ, ರಿಕ್ಷಾ ಯೂನಿಯನ್, ಸಿಐಟಿಯು ಅವರು ಸಾಥನ್ನು ನೀಡಿದರು. ವಿನಯ್ ನರ್ಸಿಂಗ್ ಹೋಮ್ನಿಂದ ಆರಂಭಗೊಂಡ ಪಾದಯಾತ್ರೆಯು ವಿನಾಯಕ ಜಂಕ್ಷನ್ ಸುತ್ತುವರೆದು ಬಳಿಕ ಶಾಸ್ತ್ರಿ ಸರ್ಕಲ್ನಲ್ಲಿ ಧರಣಿ ನಡೆಸಿದರು. CITU जिंदाबाद।